भक्तस्तावं पर्युपासते ये चाप्याक्षरमव्यक्तं तेषां के योगवित्तमः। ಇದೀಗ ಬೈಬಲ್ ವಚನ ಆಲಿಸೋಣ. ಪ್ರಕಟಣೆ 10:3-7. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಇದೀಗ ಕುರಾನ್ ಪಠಣ ಆಲಿಸೋಣ. مالك يوم
रैली विश्राम। सावधान। विश्राम। सावधान। प्रार्थना शुरू। हमें परमात्मा देना, दया करना, हमारी आत्मा में शुद्धता देना। हमारे ध्यान में आओ प्रभु, हमको बस जाओ, अंधेरे दिल में आकर के परम ज्योति जगा देना। बालों प्रेम की गंगा, दिलों में प्रेम का सागर, हमें आपस में मिलजुल कर प्रभु रहना सिखा देना। हमारा कर्म हो सेवा, हमारा धर्म हो सेवा, सदा ईमान हो सेवा, वो सेवक चर बना देना। वतन के वास्ते जीना, वतन के वास्ते मरना, वतन पर जान फिदा करना, प्रभु हमको सिखा देना। दया कर दान भक्ति का, हमें परमात्मा देना। दया करना, हमारी आत्मा में शुद्धता देना। सैल्यूट। जैसे थे झंडा की शुरू। भारत स्काउट गाइड झंडा ऊंचा सदा रहेगा, ऊंचा सदा रहेगा, झंडा ऊंचा सदा रहेगा। नीला रंग गगन सा विस्तृत का प्रभाव फैलाता, त्रिदल कमल में तीन प्रतिज्ञाओं की याद दिलाता। और चंद्र कहता है प्रतिपल आगे कदम बढ़ेगा, ऊंचा सदा रहेगा, झंडा ऊंचा सदा रहेगा। भारत स्काउट गाइड झंडा ऊंचा सदा रहेगा। ವಿಶ್ರಾಮ್. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ನಮ್ಮದು ಈ ಫ್ಲ್ಯಾಗ್ ಆದ ನಂತರ ಸ್ವಲ್ಪ ತಿಂಡಿಯ ಸಮಯ ಲೇಟ್ ಆಗುತ್ತೆ. ಹಾಗಾಗಿ ನಾವು ನಮ್ಮ ಗ್ಯಾಜೆಟ್ಸ್ಗಳನ್ನ ಮಾಡಿದ್ದಾರೆ, ಅಣ್ಣಂದಿರೆಲ್ಲರೂ ಮಾಡಿದ್ದಾರೆ, ನೆನ್ನೆಯಿಂದ ಮಾಡಿದ್ದಾರೆ. ನಾವು ಅದನ್ನು ಈಗ ಗ್ರೂಪ್ ವೈಸ್ ಮಾಡ್ತೀವಿ.
ರಾಮಕೃಷ್ಣ ಪ್ರೌಢಶಾಲೆ ಹರೇಕಳದಲ್ಲಿ ನಮ್ಮ ಉಳ್ಳಾಲ ಸ್ಥಳೀಯ ಸಂಸ್ಥೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಇದರ ವತಿಯಿಂದ ಸ್ಕೌಟ್ಸ್ ಗೈಡ್ಸ್ ಮಕ್ಕಳಿಗೆ ಸ್ಕೌಟ್ ಗೈಡ್ ಮೇಳ ಹಾಗೆ ಕಬ್ ಬುಲ್ಬುಲ್ಸ್ ಮಕ್ಕಳಿಗೆ ಕಬ್ ಬುಲ್ಬುಲ್ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಕಳೆದ 2 ದಿನಗಳ ಕಾಲ ನಡೆಯತಕ್ಕಂಥ ಈ ಒಂದು ಉತ್ಸವದಲ್ಲಿ ಸುಮಾರು 250 ಸ್ಕೌಟ್ಸ್ ಗೈಡ್ಸ್ ಮಕ್ಕಳು ಭಾಗವಹಿಸ್ತಾ ಇರುವಂಥದ್ದು ಬಹಳ ವಿಶೇಷವಾಗಿದೆ. ವಿಶೇಷವಾಗಿ ಇವತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ಮಕ್ಕಳಿಗೆ ಧೈರ್ಯ ಕಡಿಮೆ, ಹೊರಾಂಗಣ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತೇಳಿ ಶಿಕ್ಷಣದ ತಜ್ಞರು ಹೇಳ್ತಾರೆ. ಕೇವಲ ನಮ್ಮ ಕ್ಲಾಸ್ ರೂಮ್ ಒಳಗೆ ಪುಸ್ತಕದ ಬದನೆಕಾಯಿ ಮಾತ್ರ ಮಕ್ಕಳಿಗೆ ಕಲಿಸ್ಕೊಡೋದಲ್ಲ, ಈ ಮಕ್ಕಳನ್ನು ನಿಜವಾಗಿ ವ್ಯಕ್ತಿತ್ವ ವಿಕಸನ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಮಕ್ಕಳನ್ನು ಹೊರಾಂಗಣ ಚಟುವಟಿಕೆಯಲ್ಲಿ ಮಕ್ಕಳನ್ನು ಭಾಗವಹಿಸುವ ಹಾಗೆ ಮಾಡಬೇಕಾದದ್ದು ನಮ್ಮೆಲ್ಲರ ಶಿಕ್ಷಕರಾದ ನಮ್ಮೆಲ್ಲರ ಕರ್ತವ್ಯ. ಆ ನೆಲೆಯಲ್ಲಿ ಇವತ್ತು ಎಲ್ಲ ಮಕ್ಕಳನ್ನು ಒಟ್ಟಿಗೆ ಸೇರಿಸಿಕೊಂಡು ಸ್ಕೌಟ್ಸ್ ಗೈಡ್ಸ್ ಮೇಳವನ್ನು ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಧೈರ್ಯ ಮತ್ತು ಆತ್ಮ ಅಭಿವೃದ್ಧಿ ಆಗಬೇಕಾದ್ರೆ ಅಂದರೆ ಅವರಿಗೆ ವ್ಯಕ್ತಿತ್ವ ವಿಕಸನ ಮತ್ತು ನಾಯಕತ್ವದ ಬಗ್ಗೆ ವಿಶೇಷವಾಗಿ ಮಕ್ಕಳಿಗೆ ಅದರ ಬಗ್ಗೆ ಮೋಟಿವೇಶನ್ ಕೊಡಲಿಕ್ಕೆ ಈ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಪಯನಿಯರಿಂಗ್ ಪ್ರಾಜೆಕ್ಟ್ಗಳು. ಯಾಕೆ ಇವತ್ತು ನಾವು ಪಯನಿಯರಿಂಗ್ ಪ್ರಾಜೆಕ್ಟ್ ಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಧೈರ್ಯವನ್ನು ಮೂಡಿಸಲಿಕ್ಕೆ, ಮಕ್ಕಳಿಗೆ ವಿಶೇಷವಾಗಿ ಧೈರ್ಯ ಎನ್ನುವಂಥದ್ದು ಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಸುಮಾರು ಒಂದು 10 ಪ್ರಾಜೆಕ್ಟ್ಗಳು, ಗೋಪುರ ಆಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು, ಇಂತಹ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಭಾಗವಹಿಸಿದಾಗ ಆ ಮಕ್ಕಳು ತನ್ನಷ್ಟಕ್ಕೆ ಆ ಧೈರ್ಯವನ್ನು ವ್ಯಕ್ತಿತ್ವದಲ್ಲಿ ರೂಪಿಸ್ಕೊಳ್ತಾರೆ. ಅದು ಮಾತ್ರ ಅಲ್ಲದೆ ಇವತ್ತು ಬೆಳಗ್ಗೆ ಸರ್ವಧರ್ಮ ಪ್ರಾರ್ಥನೆ ಆಯಿತು. ಆ ಮಕ್ಕಳು ಜಾತಿ ಮತ ಭೇದ ಭಾವ ಮರೆತು ಮುಖ್ಯವಾಗಿ ಮಕ್ಕಳಿಗೆ ಭಾವೈಕ್ಯತೆ ಮೂಡಬೇಕು. ನಾವೆಲ್ಲರೂ ಭಾಷಣವನ್ನು ಮಾಡ್ತೇವೆ, ಮೈಕಲ್ಲಿ ಭಾವೈಕ್ಯತೆ ಮೂಡಿಸಬೇಕು, ಎಲ್ಲರೂ ಒಂದೇ ಎನ್ನುವ ಭಾವನೆ ಬರಬೇಕು ಅಂತ. ಬಟ್ ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಕಳಿಸ್ಬೇಕು ಅಂತಂದರೆ ಆ ಸರ್ವಧರ್ಮ ಪ್ರಾರ್ಥನೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತದೆ. ಅದು ಮಾತ್ರ ಅಲ್ಲದೆ ಈಗ ಮಕ್ಕಳನ್ನೆಲ್ಲ ಕರೆದುಕೊಂಡು ಜಲಸಾಹಸಕ್ಕೆ ಕರ್ಕೊಂಡು ಹೋಗ್ತೇವೆ ನಾವು. ಗಾಡಿ ಗದ್ದೆ ಹತ್ರ ಜಲಸಾಹಸ ನೇತ್ರಾವತಿ ನದಿಯಲ್ಲಿ ಮಕ್ಕಳಿಗೆ ಜಾಕೆಟ್ಗಳನ್ನು ಹಾಕಿದರೊಂದಿಗೆ ನಾವು ತೇಪೆ ಥರ ಮಾಡಿ ಆ ಮಕ್ಕಳನ್ನು ಅದರಲ್ಲಿ ಆಚೆ ಈಚೆ ಕೊಂಡೊಯ್ಯುವಂಥದ್ದು. ಮತ್ತು ಒಂದು 5 ಓಡದಲ್ಲಿ ಮಕ್ಕಳನ್ನ ಒಂದು ಆ ನದಿಯಲ್ಲಿ ಸುತ್ತರುವಂಥದ್ದು. ಹೀಗೆ ಆ ಜಲಸಾಹಸ ಕ್ರೀಡೆಗಳಲ್ಲಿ ಭಾಗವಹಿಸುವಾಗ ಮಕ್ಕಳು ಅದರಲ್ಲಿ ಕೂಡ ಧೈರ್ಯಗಳು ಬರ್ತದೆ. ಹಾಗೆ ವಿಶೇಷವಾಗಿ 2 ದಿನಗಳ ಚಟುವಟಿಕೆಯಲ್ಲಿ ಕೇವಲ ಜಲಸಾಹಸ ಮಾತ್ರ ಅಲ್ಲದೆ ಗಾಳಿಪಟ ತಯಾರಿ, ಗೋಪುರ ತಯಾರಿ ಮತ್ತು ನಿನ್ನೆ ಅಡುಗೆ ತಯಾರಿ, ಬೆಂಕಿ ಬಳಸಿ ಅಡುಗೆ, ಸಣ್ಣ ಮಕ್ಕಳಿಗೆ ಬೆಂಕಿ ಬಳಸದ ಅಡುಗೆ. ಯಾಕೆಂದರೆ ಅಡುಗೆ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಎಲ್ಲ ಮನೆಯಲ್ಲಿ ಈಗ ತಂದೆ ತಾಯಿಗಳು ಕೂಡ ಕೆಲವು ಕಡೆ ಕುಕ್ಕಿಂಗ್ ಮಾಡೋದಿಲ್ಲ, ಅಲ್ಲಿ ಕೂಡ ಜನ ಇಟ್ಟಿರ್ತಾರೆ. ಹಾಗಾಗಿ ಮಕ್ಕಳಿಗೆ ಸೆಲ್ಫ್ ಕುಕ್ಕಿಂಗ್ ಮಾಡಲಿಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ಅದರ ಬಗ್ಗೆ ಕೂಡ ಒಳ್ಳೆ ರೀತಿಯಲ್ಲಿ ಮಕ್ಕಳು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಬೆಂಕಿ ಬಳಸಿ ಅಡುಗೆ ಕೂಡ ನಿನ್ನೆ ಮಾಡಿದ್ದೇವೆ. ತುಂಬ ಮಕ್ಕಳು ಒಳ್ಳೆ ರೀತಿಯಲ್ಲಿ ಶುಚಿ ರುಚಿಯಾದಂಥ ಅಡುಗೆಯನ್ನು ಕೂಡ ತಯಾರಿ ಮಾಡಿದ್ದಾರೆ. ಹೀಗೆ 10 ಹಲವು ವಿಭಾಗದಲ್ಲಿ ಮಕ್ಕಳಿಗೆ ಮೋಟಿವೇಶನ್ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಮ್ಮ ರ್ಯಾಲಿಯನ್ನು ಬಹಳ ವಿಜೃಂಭಣೆಯಿಂದ ಇಲ್ಲಿ ಸಜ್ಜುಗೊಳಿಸಿದ್ದೇವೆ. ಮಕ್ಕಳು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಮಕ್ಕಳು ತುಂಬ ವಿಷಯಗಳನ್ನು ಕಲಿತಿದ್ದಾರೆ. ಧನ್ಯವಾದಗಳು.